ಪಕ್ಷ ಯಾವುದೇ ಇರಲಿ, ಪಕ್ಷ ಅವರವರಿಗೆ ಬಿಟ್ಟದು. ನಾವು ಸಂಘಟಿತರಾಗಿ ಹಿಂದೂಗಳಾಗಿ ಒಂದಾಗಿ ಕೆಲಸ ಮಾಡಿದಾಗ ನಮ್ಮ ಹಿಂದೂ ಸಂಸ್ಕೃತಿ ಉಳಿತದೆ. ಇನ್ನು ಮುಂದಕ್ಕಾದರೂ ಎಲ್ಲರೂ ಹಿಂದೂಗಳಾಗಿ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದಾಗ ಯಾವುದೇ ಕೆಲಸಗಳು ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯತೆ ಉಂಟು. ನಾನು ಕೂಡ ಒಬ್ಬ ಧಾರ್ಮಿಕ ಸ್ಥಳದಲ್ಲಿ ಇರುವವ. ಆ ಸ್ಥಳದಿಂದ ನನ್ನನ್ನು ಕರೆದಾಗ ನಾನು ಯಾವುದೇ ಕಾರ್ಯಕ್ರಮ ಹೋಗಲಿಕ್ಕೆ ತಯಾರಿದ್ದೇನೆ. ನಾನು ಅದಕ್ಕೆ ಯಾರನ್ನೇ ಕೂಡ ನಾನು ಕೇಳಬೇಕಾದ ಅಗತ್ಯ ಇಲ್ಲ. ನಾನು ಕೂಡ ಶ್ರೀನಿವಾಸ ಕಲ್ಯಾಣವನ್ನು ನೋಡಿದ್ದು ಪುತ್ತೂರಲ್ಲಿ ಜನತೆಗೆ ನೋಡುವಂತೆ ಮಾಡಿದವರು ಅದು ಅರುಣ್ ಕುಮಾರ್ ಪುತ್ತಿಲ ಅವರ ತಂಡ. ಕೆಲವು ಮಂದಿ ಹೇಳ್ತಿದ್ರು ಇವತ್ತು ನಡೆಯುವುದಿಲ್ವಾ ಅಂತ, ಈ ಕಾರ್ಯಕ್ರಮ ಆಗೋದಿಲ್ವಾ ಅಂತೇಳಿ ಹೇಳಿ. ಈ ಕಾರ್ಯಕ್ರಮವು ಹಾಗೆಯೇ ಆಗ್ತದೆ ಅಂತ ಹೇಳಿ ನಾನು ಕೆಲವು ಸಲ ವಾದ ಮಾಡಿದ್ದೆ. ಇಂತಹ ಕಾರ್ಯಕ್ರಮವು ನಡೆದ್ರೆ ಮಾತ್ರ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೊಂದು ಕೀರ್ತಿ ಬರ್ತದೆ ಅಂತೇಳಿ ನಾನು ಹೇಳ್ತೇನೆ. ನಾಳೆಯಿಂದ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಸದಸ್ಯರು 9 ಜನ ಕೂಡ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕೂಡ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೈ ಜೋಡಿಸ್ತೇವೆ. ಇಡೀ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಕಾರ್ಯಕ್ರಮವಾದ ಈ ಬಾರಿ ಸುಲಭವಾಗಿ ನಮ್ಗೆಲ್ಲರಿಗೂ ಆ ಕಾರ್ಯಕ್ರಮದ ವ್ಯವಸ್ಥೆಗಳು ಅತ್ಯಂತ ಸುಲಭವಾಗಿ ಆಗಿ ಇವತ್ತು ಈ ಧಾರ್ಮಿಕ ಸಭೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ತನಕ ಆ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ನಡೆದಾಗ ಈ ಹಿಂದೆ ಇರತಕ್ಕಂತ ಯಾವ ಸಮಿತಿಗಳು ಕೂಡ ಈ ರೀತಿಯ ಸಹಕಾರವನ್ನು ಕೊಟ್ಟಿರಲಿಲ್ಲ ಅನ್ನುವಂತ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ಧಾರ್ಮಿಕ ಪರಂಪರೆಯನ್ನು ಉಳಿಸಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಈಶ್ವರ ಭಟ್ ಅವರ ಆ ನಡೆ ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಒಂದು ಮಾದರಿಯಾಗಿ ಒಂದು ದೇವಸ್ಥಾನವನ್ನ ಯಾವ ರೀತಿ ಆಡಳಿತ ಮಾಡಬಹುದು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಎರಡನೇ ವರ್ಷದ ಕಲ್ಯಾಣೋತ್ಸವ ಕಳೆದ ವರ್ಷ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗಿದೆ. ನಾನು ಕೂಡ 2 ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಒಳ್ಳೆಯ ಎಲ್ಲ ಪುತ್ತೂರಿನ ಆಸುಪಾಸಿನ ಎಲ್ಲ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಪುತ್ತಿಲ ಪರಿವಾರ ಟ್ರಸ್ಟಿನವರು ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ಎಲ್ಲ ಊರಿನ ಜನಗಳು ಇದಕ್ಕೆ ಬರಬೇಕು, ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕೆಂಬಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಾನು ಯಾಕೆ ಹೇಳೋದಂದರೆ, ನಾವು ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿರ್ಬೋದು, ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಆದರೆ ಹಿಂದೂಗಳಾದಂಥ ನಾವೆಲ್ಲರೂ ಒಂದಾಗಿ ಒಂದೇ ವೇದಿಕೆಯಲ್ಲಿ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ಹಿಂದೂಗಳು ಸಂಘಟಿತರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಪಕ್ಷ ಯಾವುದೇ ಇರಲಿ, ಪಕ್ಷ ಅವರವರಿಗೆ ಬಿಟ್ಟದು. ನಾವು ಸಂಘಟಿತರಾಗಿ ಹಿಂದೂಗಳಾಗಿ ಒಂದಾಗಿ ಕೆಲಸ ಮಾಡಿದಾಗ ನಮ್ಮ ಹಿಂದೂ ಸಂಸ್ಕೃತಿ ಉಳಿತದೆ, ನಮ್ಮ ಹಿಂದೂಗಳು ಸಂಘಟಿತರಾಗಿ ಇರ್ತಾರೆ ಎಂಬಂಥ ಒಂದು ಭರವಸೆ ಕೂಡ ನನಗಿದೆ. ಏಕೆಂದರೆ ಹಲವಾರು ವರ್ಷದಿಂದ ಇದರಲ್ಲಿ ನಾನು ದುಡಿದವ. ನಮ್ಮಲ್ಲಿ ಒಂದು ಸಂಘಟಿತರ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಇನ್ನೂ ಕೂಡ ಬರಲಿಲ್ಲ. ನಾವು ಪಕ್ಷಗಳು ಹೋರಾಡಿಕೊಂಡು ನಾವು ಈ ಕೆಲಸವನ್ನು ಹಾಳು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕಾದರೂ ಎಲ್ಲರೂ ಹಿಂದೂಗಳಾಗಿ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದಾಗ ಯಾವುದೇ ಕೆಲಸಗಳು ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕು, ಆ ಕೆಲಸಗಳು ಆಗಬೇಕು. ಹಾಗೆ ಪುತ್ತಿಲ ಪರಿವಾರದವರು ಈ ಶ್ರೀನಿವಾಸ ಕಲ್ಯಾಣವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಕಳೆದ ವರ್ಷ ಹಲವಾರು ಸಮಸ್ಯೆಗಳು ಬಂದದ್ದು ಕೂಡ ನಾನು ತಿಳ್ಕೊಂಡಿದ್ದೇನೆ. ನಾನೇ ಈ ಕಾರ್ಯಕ್ರಮ ಬಂದಾಗ ನಾನು ಏಕೆ ಅವರು ಹೋದರು ಎಂಬಂಥ ಮಾತುಗಳು ನನ್ನಲ್ಲಿ ಬಂದಿದೆ. ಆದರೆ ನಾನು ಹಿಂದೂಗಳ ಕಾರ್ಯಕ್ರಮಕ್ಕೆ, ಹಿಂದೂ ದೇವರ ಕಾರ್ಯಕ್ರಮಕ್ಕೆ ಎಲ್ಲಿ ಕೂಡ ನಾನು 30ಕ್ಕೆ ಸಂಖ್ಯೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೂಡ ಕರೀತಾರೆ, ಅಲ್ಲಿ ಕೂಡ ನಾನು ಹೋಗ್ತಾ ಇದ್ದೇನೆ. ನಾನು ಕೂಡ ಒಬ್ಬ ಧಾರ್ಮಿಕ ಸ್ಥಳದಲ್ಲಿ ಇರುವವ. ಆ ಸ್ಥಳದಿಂದ ನನ್ನನ್ನು ಕರೆದಾಗ
ನಾನು ಯಾವುದೇ ಕಾರ್ಯಕ್ರಮ ಹೋಗಲಿಕ್ಕೆ ತಯಾರಿದ್ದೇನೆ. ನಾನು ಅದಕ್ಕೆ ಯಾರನ್ನೇ ಕೂಡ ನಾನು ಕೇಳಬೇಕಾದ ಅಗತ್ಯ ಇಲ್ಲ. ಆ ಕೆಲಸವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಹಿಂದೂಗಳಾದ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂತೆ ಎಲ್ಲರೂ ಸಹಕರಿಸಬೇಕೆಂದು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ತಿರುಪತಿಯಲ್ಲಿ ಯಾರು ಒಬ್ಬರು ಶ್ರೀಮಂತರು ಬಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಿದ್ರು. ಬೆಂಗಳೂರಲ್ಲಿ ಕೂಡ ದುಡ್ಡಿದ್ದವರು ಶ್ರೀಮಂತರು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಿದ್ರು. ಇವತ್ತು ಎಲ್ಲ ಸಾಮೂಹಿಕವಾಗಿ ಇವತ್ತು ನಮ್ಮ ಪುತ್ತೂರಿನಲ್ಲಿ ಎಲ್ಲ ಬಡವರಿಗೂ ಕೂಡ ನಮಗೆ ಕೂಡ ನಾನು ಕೂಡ ಶ್ರೀನಿವಾಸ ಕಲ್ಯಾಣವನ್ನು ನೋಡಿದ್ದು ಪುತ್ತೂರಲ್ಲಿ. ಈ ಶ್ರೀನಿವಾಸ ಕಲ್ಯಾಣ ಎಲ್ಲರಿಗೂ ಕೂಡ ನಮ್ಮ ಪುತ್ತೂರಲ್ಲಿ ಜನತೆಗೆ ನೋಡುವಂತೆ ಮಾಡಿದವರು ಅದು ಅರುಣ್ ಕುಮಾರ್ ಪುತ್ತಿಲ ಅವರ ತಂಡ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮ ನಡೆಸುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ, ಬಹಳ ಕಷ್ಟ ಉಂಟು. ಇಷ್ಟು ಚಂದವಾಗಿ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಅರುಣ್ ಕುಮಾರ್ ಪುತ್ತಿಲ ಅವರ ತಂಡ ನಡೆಸಿಕೊಂಡು ಬಂದಿದೆ. ಕಳೆದ ಸಲ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ರಾಜ್ಯ ಮಟ್ಟದಲ್ಲೇ ಇದು ಪ್ರಚಾರದಲ್ಲಿ ಇತ್ತು. ಈ ಕೂಡ ಕೆಲವು ಮಂದಿ ಹೇಳ್ತಿದ್ರು ಇವತ್ತು ನಡೆಯುವುದಿಲ್ವಾ ಅಂತ, ಈ ಕಾರ್ಯಕ್ರಮ ಆಗೋದಿಲ್ವಾ ಅಂತ ಹೇಳಿ. ಈ ಕಾರ್ಯಕ್ರಮವು ಹಾಗೆಯೇ ಆಗ್ತದೆ ಅಂತ ಹೇಳಿ ನಾನು ಕೆಲವು ಸಲ ವಾದ ಮಾಡಿದ್ದೆ. ಅದರಂತೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮವು ಇವತ್ತು ಯಶಸ್ವಿಯತ್ತ ಸಾಗುತ್ತಾ ಇದೆ. ಇಂತಹ ಕಾರ್ಯಕ್ರಮವು ನಡೆದ್ರೆ ಮಾತ್ರ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೊಂದು ಕೀರ್ತಿ ಬರ್ತದೆ ಅಂತೇಳಿ ನಾನು ಹೇಳ್ತೇನೆ. ಈ ನಮ್ಮ ದೇವಮಾರು ಗದ್ದೆಯಲ್ಲಿ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಲೇಬೇಕು. ಅದಲ್ಲದೆ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ನಡಿಬೇಕಾದ್ರೆ ಇಂತಹ ಕಾರ್ಯಕ್ರಮ ನಡಿಬೇಕು. ಇವತ್ತು ಈ ಕಾರ್ಯಕ್ರಮ ನಡೆಯುವುದರಿಂದ ಎಷ್ಟೋ ಕಷ್ಟ, ಹಗಲು ರಾತ್ರಿ 2 ತಿಂಗಳಿಂದ ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ, ಕೇಳ್ತಾ ಇದ್ದೇನೆ. ಬಹಳ ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ಭಕ್ತರ ಮನವೊಲಿಸಿ ಪ್ರತಿಯೊಂದು ಮನೆಗೂ ಆಮಂತ್ರಣವನ್ನೆಲ್ಲ ಕಳಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಅರುಣ್ ಕುಮಾರ್ ಪುತ್ತಿಲ ಅವರ ತಂಡ ನಡೆಸುತ್ತಿರುವುದು ಅವರಿಗೆ ಮಾತ್ರ ಅಲ್ಲ, ಇಡೀ ಮಾನವ ಕುಲಕ್ಕೆ ಇದರಿಂದ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳುವ ಸಂದೇಶವನ್ನು ನಾನು ಹೇಳುತ್ತಾ, ನನಗೆ ಇವತ್ತು ಯರಮುಂಜ ಪಳ್ಳದಲ್ಲಿ ನಮ್ಮ ಅಶ್ವತ್ಥ ಕಟ್ಟೆಯಲ್ಲಿ ಅಶ್ವತ್ಥ ಪೂಜೆ ಉಂಟು. ಆದ ಕಾರಣ ಇನ್ನು ಈ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ನಾಳೆಯಿಂದ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು 9 ಜನ ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೂಡ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೈ ಜೋಡಿಸ್ತೇವೆ ಎಂದು ಹೇಳುತ್ತಾ, ನಿಮಗೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲಿ. ಈ ಕಾರ್ಯಕ್ರಮ ಯಶಸ್ವಿಯತ್ತ ಸಾಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣಪತಿಯ ಆಶೀರ್ವಾದವನ್ನು ಪಡೆದು ಇವತ್ತು ಭಜನೆಯ ಮುಖಾಂತರ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ಕಳೆದ ಬಾರಿ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಘ್ನಗಳು ಪೂರ್ವಪಣ್ಣ ಉಲ್ಲೇಖ ಮಾಡಿದಂತೆ ಎಲ್ಲವೂ ನಡೆದು, ಆದರೂ ಕೂಡ ಭಗವಂತನ ಆಶೀರ್ವಾದದಿಂದ ನಭೂತ ಅನ್ನತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು. ಆದ್ರೆ ಇವತ್ತು ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಇಡೀ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕಾರ್ಯಕ್ರಮದ ವ್ಯವಸ್ಥೆಯ ದೃಷ್ಟಿಯನ್ನ ಗಮನಿಸುವಾಗ ಈ ಬಾರಿ ಭಾರಿ ಸುಲಭವಾಗಿ ನಮ್ಗೆಲ್ಲರಿಗೂ ಆ ಕಾರ್ಯಕ್ರಮದ ವ್ಯವಸ್ಥೆಗಳು ಅತ್ಯಂತ ಸುಲಭವಾಗಿ ಆಗಿ ಇವತ್ತು ಈ ಧಾರ್ಮಿಕ ಸಭೆಯಲ್ಲಿ ನಾವೆಲ್ಲ ಇದ್ದೇವೆ. ವಿಶೇಷವಾಗಿ ನಾನು ಪಂಜಿಗುಡ್ಡ ಈಶ್ವರ ಭಟ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೆ. ಈ ತನಕ ಆ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ನಡೆದಾಗ ಈ ಹಿಂದೆ ಇರತಕ್ಕಂತ ಯಾವ ಸಮಿತಿಗಳು ಕೂಡ ಈ ರೀತಿಯ ಸಹಕಾರವನ್ನು ಕೊಟ್ಟಿರಲಿಲ್ಲ ಅನ್ನುವಂತ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮತ್ತೆ ಆ ಧಾರ್ಮಿಕ ಶ್ರದ್ಧೆಯ ಮುಖಾಂತರ ಈ ಧಾರ್ಮಿಕ ಪರಂಪರೆಯನ್ನು ಉಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈಶ್ವರ ಭಟ್ ಅವರ ಆ ನಡೆ ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಸ್ಟಾಲ್ಗಳಲ್ಲಿ ವ್ಯಾಪಾರವನ್ನ ಮಾಡುವವರು ನಿನ್ನೆ ಒಂದಷ್ಟು ಮಂದಿ ಮಾತನಾಡುವುದನ್ನು ನಾನು ಗಮನಿಸಿದೆ. ಇಷ್ಟವರೆಗೆ ಒಂದು ಸ್ಟಾಲ್ ಅನ್ನ 10,000 25,000ವರೆಗೆ ಕೊಟ್ಟಿದ್ರೆ, ಆದರೆ ವಿಶಾಲ ಆ ಮನೋಭೂಮಿಕೆಯಿಂದ ಆ ಧಾರ್ಮಿಕ ಕಾರ್ಯಕ್ರಮಗಳು ಧರ್ಮಶ್ರದ್ಧೆಯ ಜೊತೆಗೆ ನಡೀಬೇಕು, ಅದು ವ್ಯಾಪಾರೀಕರಣ ಆಗಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಹೆಜ್ಜೆ ಇಟ್ಟಿರತಕ್ಕಂಥ ವ್ಯವಸ್ಥೆ ಆಗಿದೆ. ಅದು ಈ ಬಾರಿಯ ಅಧ್ಯಕ್ಷರಾಗಿರತಕ್ಕಂಥ ಈಶ್ವರ ಭಟ್ ಅವರಿಂದ ಕೇವಲ 1,200ಕ್ಕೆ
ಒಂದು ಸ್ಟಾಲ್ ಅನ್ನ ಕೊಟ್ಟು ಒಂದು ಮಾದರಿಯಾಗಿ ಒಂದು ದೇವಸ್ಥಾನವನ್ನ ಯಾವ ರೀತಿ ಆಡಳಿತ ಮಾಡಬಹುದು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ಲಿ. ನಾವೆಲ್ಲರೂ ಈಶ್ವರ ಭಟ್ ಅವರ ಆ ಟೀಮಿನ ಜೊತೆಗೆ ನಾವು ಕೂಡ ಇಡೀ ಹಿಂದೂ ಸಮಾಜ ಇದೆ ಅನ್ನತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ನಾಳೆ ರಾತ್ರಿಯ ತನಕ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಎಲ್ಲರೂ ಭಾಗವಹಿಸಬೇಕು. ಇಡೀ ಸಮಾಜ ಒಂದಾಗಿದೆ ಅನ್ನತಕ್ಕಂಥ ಸಂದೇಶವನ್ನ ಕೊಡತಕ್ಕಂತಹ ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಗೌರವ ಉಪಸ್ಥಿತರಿರುವಂತಹ ಶ್ರೀ ಹಿರಿಯ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಉಪಾಧ್ಯಕ್ಷರು ಶ್ರೀ ಗುರುರಾಘವೇಂದ್ರ ಮಠ ಪುತ್ತೂರು, ಇದರ ಕಾರ್ಯದರ್ಶಿಗಳು, ಇವರಿಗೆ ಕೂಡ ಶಾಲು ಹಾಕಿ ಕಾರ್ಯಕ್ರಮವನ್ನು ಸಂಘಟಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿರುವಂತಹ ಮಹೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀ ವಿನಯ್ ಅವರಿಗೆ ಕೂಡ ಶಾಲು ಹಾಕಿ ಕಾರ್ಯಕ್ರಮವನ್ನು ಸಂಘಟಿಸಿಕೊಟ್ಟಿರುವುದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತಾ ಕಾರ್ಯಕ್ರಮದ ಕೊನೆಯಾಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಚಂಡಗೊಳಿಸಿಕೊಟ್ಟು ಗೊತ್ತಿಲ್ಲ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಶಶಾಂಕ ಕೋಟೇಶ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಸಹ ಸಂಚಾಲಕರಾಗಿರುವಂತಹ ಮನೀಶ್ ಕುಲಾಲ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಡಬ ತಾಲೂಕಿನ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.